ಇಲ್ಲಿ ಪೂಜಿಸಲ್ಪಡುವ ಮಹಾಲಕ್ಷ್ಮಿ ದೇವತೆ ಸಂಪತ್ತಿನ ಅಧಿದೇವತೆ. ಕೊಲ್ಲಾಪುರ ಮತ್ತು ಮುಂಬೈನ ಮಹಾಲಕ್ಷ್ಮಿ ದೇವಿಯ ನಂತರ ಉಚ್ಚಲದ ಮಹಾಲಕ್ಷ್ಮಿ ದೇವಾಲಯವು ಮೂರನೇ ಅತ್ಯಂತ ಪೂಜ್ಯ ಹಾಗೂ ಪ್ರಭಾವಶಾಲಿ ಎಂದು ಜನರು ಇಲ್ಲಿನ ನಂಬುತ್ತಾರೆ. ಉಡುಪಿಯ ಕಾಪು ತಾಲೂಕಿನ ಉಚ್ಚಲದಲ್ಲಿ ನೆಲೆಸಿಕೊಂಡಿರುವ ಮಹಾಲಕ್ಷ್ಮಿ ದೇವಾಲಯವು ಮಗುವೀರ ಸಮಾಜದ ಕುಲದೇವತೆ. ಈ ದೇವಾಲಯವನ್ನು ಹೊರಗಿನಿಂದ ನೋಡುತ್ತಿದ್ದಂತೆಯೇ ಮೈಮನ ಸೆಳೆಯುವ ಸೌಂದರ್ಯವನ್ನು ಹೊಂದಿದ್ದು, ಹೊಯ್ಸಳ ಸಂಪ್ರದಾಯದ ಕಲೆಯ ಮಾದರಿಯಲ್ಲಿ ಪರಿಣಿತ ಶಿಲ್ಪಿಗಳು ಈ ದೇವಾಲಯವನ್ನ ನಿರ್ಮಿಸಿದ್ದಾರೆ. 1957ರಲ್ಲಿ ಉಚ್ಚಿಲದಲ್ಲಿ ಮಹಾಲಕ್ಷ್ಮಿ ದೇವಿಯ ವಿಗ್ರಹವನ್ನ ಪ್ರತಿಷ್ಠಾಪಿಸಲಾಗಿತ್ತು. ಉಡುಪಿಯ ಕೃಷ್ಣನಂತೆ ಇಲ್ಲಿಯೂ ಮಹಾಲಕ್ಷ್ಮಿಯು ಬೆಳಗ್ಗೆಯಿಂದ ಸಂಜೆಯವರೆಗೆ ಪೂಜೆಯನ್ನು ಪಡೆಯುತ್ತಾಳೆ. ಕೇರಳ ಸಂಪ್ರದಾಯದ ಪ್ರಕಾರ 16 ಸೇವೆಗಳನ್ನು ಪ್ರಧಾನ ದೇವತೆಗೆ ಇಲ್ಲಿ ನೀಡಲಾಗುತ್ತದೆ. ಈ ದೇವಾಲಯವು ವಿಶಿಷ್ಟವಾದ ಪೂಜಾ ವಿಧಾನಗಳಿಗೆ ಇಡೀ ದಕ್ಷಿಣ ಭಾರತದಲ್ಲಿಯೇ ಹೆಸರುವಾಸಿಯಾಗಿದೆ. ಈ ದೇವಸ್ಥಾನವು ಪ್ರತಿದಿನ 11 ಪೂಜಾ ವಿಧಾನಗಳನ್ನು ಅನುಸರಿಸುತ್ತದೆ. ಅವುಗಳಲ್ಲಿ ಉಷಾಕಾಲ, ನಿಮಲ ವಿಸರ್ಜನೆ, ಉದಯ ಪೂಜೆ ಇತ್ಯಾದಿಗಳಿವೆ. ನವರಾತ್ರಿ ಉತ್ಸವದಲ್ಲಿ ಪ್ರತಿದಿನ ದೇವಿಗೆ ವಿಶೇಷ ಅಲಂಕಾರವನ್ನು ಇಲ್ಲಿ ಮಾಡಲಾಗುತ್ತದೆ ಮತ್ತು ವಿಶೇಷ ಪೂಜೆಗಳನ್ನು ಕೂಡ ಇಲ್ಲಿ ನಡೆಸಲಾಗುತ್ತದೆ. ಅದರಲ್ಲೂ ವರಮಹಾಲಕ್ಷ್ಮಿಯ ದಿನದಂದು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರುತ್ತಾರೆ. ಸುಗ್ಗಿಯ ಅವಧಿಯಲ್ಲಿ ವಾರ್ಷಿಕ ಮಹಾಕಾರೋತ್ಸವವನ್ನು ನಡೆಸಲಾಗುತ್ತದೆ ಮತ್ತು ಪ್ರತಿದಿನ ಭಕ್ತಾದಿಗಳಿಗೆ ಇಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಉದ್ಯಾವರದ ದಿವಂಗತ ಶ್ರೀ ಸದ್ಯ ಸಾವುಕಾರ್ ಅವರು ಉಚ್ಚಿಲದ ರಾಷ್ಟ್ರೀಯ ಹೆದ್ದಾರಿ 17 ಅಥವಾ 16ರಲ್ಲಿ 14 ಎಕರೆ ಜಮೀನನ್ನು ಖರೀದಿಸಿ ದಕ್ಷಿಣ ಭಾಗದ ಮೊಗವೀರ ಸಮಾಜ ಸಂಘಕ್ಕೆ ದಾನವನ್ನ ಮಾಡಿದ್ದರು. ಸ್ಮರಣಾರ್ಥ ದೇವಸ್ಥಾನದ ಮುಂಭಾಗದಲ್ಲಿ ದಿವಂಗತ ಶ್ರೀ ಸಾದಿಯಾ ಸಾವುಕಾರ್ ಅವರ ಪ್ರತಿಮೆಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. 14 ಎಕರೆ ಭೂಮಿಯಲ್ಲಿ 6 ಎಕರೆ ಭೂಮಿಯನ್ನ ದೇವಾಲಯದ ಸಂಕೀರ್ಣವನ್ನು ನಿರ್ಮಿಸುವ ಉದ್ದೇಶಕ್ಕಾಗಿ ಬಳಸಲಾಗಿದೆ. ದೇವಾಲಯದ ಪವಿತ್ರ ಕೆರೆಯನ್ನು ನಾವು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ದೇವಾಲಯದ ಸಂಕೀರ್ಣದ ಹೊರಗೆ ಅಂದರೆ ಈಶಾನ್ಯ ಮೂಲೆಯಲ್ಲಿ ನೀವು ಕಾಣಬಹುದು. ಇದರ ಪಕ್ಕದಲ್ಲಿ ನಾಗಾಲಯ ಅಂದರೆ ನಾಗದೇವರ ಆರಾಧನಾ ಸ್ಥಳವೂ ಇದೆ. ದೇವಾಲಯದ ಹೊರಗೆ ಸಂಕೀರ್ಣದ ಒಳಗೆ ಆಗ್ನೇಯ ಭಾಗದಲ್ಲಿ ವಸಂತ ಮಂಟಪವನ್ನ, ದೇವಸ್ಥಾನದ ಒಳಭಾಗಕ್ಕೆ ಪ್ರವೇಶಿಸಿದಾಗ ತೀರ್ಥ ಮಂಟಪವನ್ನು ನೀವು ಕಾಣಬಹುದು. ಈ ಮಂಟಪಗಳು ಅತ್ಯಂತ ಪವಿತ್ರವೆನಿಸಿವೆ. ಇನ್ನು ದೇವಾಲಯದ ಹೊರ ಸಂಕೀರ್ಣದ ಒಳಗೆ ಪೂರ್ವ ಭಾಗದಲ್ಲಿ ಮುಖ್ಯ ದ್ವಾರವಿದ್ದು ಇದರ ಮುಂಭಾಗಕ್ಕೆ ಸರಿಯಾದ ಧ್ವಜಸ್ತಂಭವನ್ನು ಕೂಡ ನಿರ್ಮಿಸಲಾಗಿದೆ. ಗುಡಿಯ ಸಾಂಪ್ರದಾಯಿಕ ಕಲ್ಲಿನ ಗೋಡೆಯೊಳಗೆ ಮೇಲ್ಭಾಗದಲ್ಲಿ ತಾಮ್ರದ ಹಾಳೆಯಿಂದ ಮುಚ್ಚಲ್ಪಟ್ಟಿದೆ. ಈ ದೇವಾಲಯದ ಗರ್ಭಗುಡಿಯೊಳಗೆ 2 ಆವರಣಗಳಿವೆ. ಒಳಭಾಗವನ್ನು ಪ್ರತ್ಯೇಕಿಸಿ ಮಹಾಲಕ್ಷ್ಮಿ ದೇವಿಯ ವಿಗ್ರಹವನ್ನ ಪ್ರತಿಷ್ಠಾಪಿಸಲು ಬಳಸಲಾಗಿದೆ. ಹೊರಭಾಗದ ದೊಡ್ಡ ಭಾಗವನ್ನ ಪೂಜೆ ಇತ್ಯಾದಿಗಳನ್ನು ಮಾಡಲು ಬಳಸಲಾಗುತ್ತದೆ. ಆರಂಭದಲ್ಲಿ ಗರ್ಭಗುಡಿಯ ಹೊರಭಾಗದಲ್ಲಿ ಭದ್ರಕಾಳಿಯ ದರ್ಶನ ನಡೆಯುತ್ತಿತ್ತು. 2006ರಲ್ಲಿ ದೇವಾಲಯದ ನವೀಕರಣ ನಡೆಯುವವರೆಗೆ ಭಕ್ತರಿಗೆ ಗರ್ಭಗುಡಿಯ ಈ ಭಾಗಕ್ಕೆ ಪ್ರವೇಶಿಸಲು ಕೂಡ ಅವಕಾಶವಿರಲಿಲ್ಲ. ಆ ನಂತರ ಈಗ ಗರ್ಭಗುಡಿಯೊಳಗೆ ಭಕ್ತರ ಪ್ರವೇಶವನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಪ್ರವೇಶಿಸಿದ ತಕ್ಷಣ ಎಡಭಾಗದಲ್ಲಿ ಪೌಳಿಯ ದಕ್ಷಿಣ ತುದಿಯಲ್ಲಿ ಭದ್ರಕಾಳಿಯ ದೇವಾಲಯವನ್ನು ನೀವು ಈಗಲೂ ಕೂಡ ಕಾಣಬಹುದು. ಒಳಗಿನ ದೇವಾಲಯ ಸಂಕೀರ್ಣದ ನೈಋತ್ಯ ಮೂಲೆಯಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವಂತಹ ಶ್ರೀ ಪ್ರಸನ್ನ ಗಣಪತಿಯ ದೇವಾಲಯವಿದೆ. ಒಳಗಿನ ದೇವಾಲಯದ ಸಂಕೀರ್ಣದ ಈಶಾನ್ಯ ಭಾಗದಲ್ಲಿ ತುಳಸಿ ಕಟ್ಟೆ ಕೂಡ ಇದೆ. ಉತ್ತರ ದಿಕ್ಕಿನ ಪೌಳಿಯಲ್ಲಿ ಹೋಮ, ಪೂಜೆ ಇತ್ಯಾದಿಗಳನ್ನು ಆಯೋಜಿಸಲು ಸೌಲಭ್ಯಗಳಿವೆ. ಶುಕ್ರವಾರವೂ ಭದ್ರಕಾಳಿ ದೇವಸ್ಥಾನದ ಮುಂಭಾಗದಲ್ಲಿ ಭದ್ರಕಾಳಿ ದರ್ಶನ ವಿಶೇಷವಾಗಿರುತ್ತದೆ. ಶುಕ್ರವಾರದಂದು ಭಕ್ತರಿಗೆ ಇಲ್ಲಿ ಉಚಿತ ಊಟವನ್ನು ಕೂಡ ಪ್ರಸಾದ ರೀತಿಯಲ್ಲಿ ಕೊಡಲಾಗುತ್ತದೆ. ದೇವಾಲಯದಲ್ಲಿ ಬ್ರಾಹ್ಮಣ ಪುರೋಹಿತರು ವೈದಿಕ ವಿಧಿವಿಧಾನಗಳ ಪ್ರಕಾರ ಇಲ್ಲಿ ಪೂಜೆಯನ್ನು ಮಾಡುತ್ತಾರೆ. ಎಲ್ಲ ಹಿಂದೂ ಹಬ್ಬಗಳ ದಿನದಲ್ಲಿ ಮತ್ತು ವಿಶೇಷವಾಗಿ ನವರಾತ್ರಿ ದಿನಗಳಲ್ಲಿ ವಿಶೇಷ ಪೂಜೆಗಳು ಇಲ್ಲಿ ನಡೆಸಲಾಗುತ್ತದೆ. ವಾರ್ಷಿಕ ಕಾರ ಉತ್ಸವವು ಅದ್ದೂರಿಯಾಗಿರುತ್ತದೆ. ಶುಕ್ರವಾರದಂದು ದೇವಾಲಯದ ಸಂಕೀರ್ಣದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮತ್ತು ಸಾಮೂಹಿಕ ಶನಿ ದೇವರ ಪೂಜೆಯನ್ನು ಕೂಡ ನಡೆಸಲಾಗುತ್ತದೆ. ಅಂದ ಹಾಗೆ ಈ ಮಹಾಲಕ್ಷ್ಮಿ ದೇವಾಲಯ ಉಡುಪಿಯಿಂದ 18 ಕಿಲೋಮೀಟರ್ ದೂರದಲ್ಲಿದ್ದರೆ ಮಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 395 ಕಿಲೋಮೀಟರ್ ದೂರದಲ್ಲಿದೆ.
ಸ್ನೇಹಿತರೆ, ಎಂಥದೇ ಸಮಸ್ಯೆ ಇರಲಿ ಹಿಂದೆ ರಾಘವೇಂದ್ರ ಗುರೂಜಿಯವರನ್ನ ಸಂಪರ್ಕಿಸಿ ಹಾಗೂ ತಕ್ಕ ಪರಿಹಾರ ಪಡೆಯಿರಿ.